ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಪಾಸ್ಕಾ ಹಬ್ಬದ ನಂತರ ಅತಿ ದೊಡ್ಡ ಹಬ್ಬ ನಮಗೆ ಇನ್ನೊಂದು ಹಬ್ಬ, ಪಂಚಶತ್ತಮ ಮಹೋತ್ಸವ. ಈ ವರ್ಷ ಮೇ 28ನೇ ತಾರೀಕಿಗೆ ಈ ಹಬ್ಬ ಬರುತ್ತೆ. ಶಿವಮೊಗ್ಗ ಧರ್ಮಕ್ಷೇತ್ರದಲ್ಲಿ ನಾವು ಪಂಚಶತ್ತಮ ಹಬ್ಬದ ಒಂದು ಜಾಗರಣಾ ಪ್ರಾರ್ಥನೆಯನ್ನು ಇಟ್ಟಿದ್ದೀವಿ. ಶಿವಮೊಗ್ಗ ಧರ್ಮಕ್ಷೇತ್ರದ ಪ್ರಧಾನಾಲಯವಾದ ಪವಿತ್ರ ಹೃದಯದ ಪ್ರಧಾನಾಲಯದಲ್ಲಿ ಮೇ 27ನೇ ತಾರೀಕು ಸಾಯಂಕಾಲ 9 ಗಂಟೆಗೆ ಧರ್ಮಾಧ್ಯಕ್ಷರ ಬಲಿಪೂಜೆಯೊಂದಿಗೆ ಬೆಳಿಗ್ಗೆ 6 ಗಂಟೆ ತನಕ ಈ ಒಂದು ಜಾಗರಣಾ ಪ್ರಾರ್ಥನೆಯನ್ನು ಧರ್ಮಕ್ಷೇತ್ರದ ಎಲ್ಲ ಜನರಿಗಾಗಿ ಇಟ್ಟಿದ್ದೇವೆ. ನಾವೆಲ್ಲರೂ ಜೊತೆ ಸೇರೋಣ. ಪಂಚಶತ್ತಮ ಹಬ್ಬದ ದಿನದಂದು ನಾವು ಪ್ರಾರ್ಥಿಸೋಣ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ತಲುಪಿಸಿ ಪವಿತ್ರಾತ್ಮರಿಂದ ಭರಿತರಾಗಿ ನಮ್ಮ ಕ್ರೈಸ್ತಿಯ ಜೀವನವನ್ನು ನವೀಕರಿಸೋಣ ಮತ್ತು ವಿಶ್ವಾಸ ಪ್ರಾರ್ಥನೆಯಲ್ಲಿ ನಾವು ಬಲ ಹೊಂದೋಣ. ಪ್ರಧಾನಾಲಯದ ಧರ್ಮಗುರುಗಳಾದ ಅತಿವಂದನೀಯ ಸ್ವಾಮಿ ಸ್ಟ್ಯಾನಿ ಡಿಸೋಜ ಇವರ ಮತ್ತು ಪ್ರಧಾನಾಲಯದ ದೇವಜನರ ಪರವಾಗಿ ಮತ್ತು ಧರ್ಮಕ್ಷೇತ್ರದ ಎಲ್ಲ ಗುರುಗಳ ಪರವಾಗಿ, ಅಧ್ಯಾತ್ಮ ನವೀಕರಣ ಸಂಚಲನದ ಸದಸ್ಯರ ಪರವಾಗಿ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ನಾನು ಕೋರುತ್ತೇನೆ. ಸಾಧ್ಯವಾದಷ್ಟು ಮಂದಿಗೆ ಈ ಸಂದೇಶವನ್ನು ತಲುಪಿಸಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಗರಣಾ ಮಹೋತ್ಸವದಲ್ಲಿ ಭಾಗವಹಿಸಿರಿ. ಬೆಳಿಗ್ಗೆ 6:30 ಗಂಟೆಗೆ ಪಂಚಶತ್ತಮ ಹಬ್ಬದ ವಿಶೇಷ ಬಲಿಪೂಜೆಯನ್ನು ಅತಿವಂದನೀಯ ಸ್ವಾಮಿ ಸ್ಟ್ಯಾನಿ ಡಿಸೋಜರ್ ಅವರು ಅರ್ಪಿಸಲಿದ್ದಾರೆ. ಅನೇಕ ಗುರುಗಳು ಬೋಧನೆ ಕೊಡಲಿದ್ದಾರೆ ಮತ್ತು ಆರಾಧನೆಯನ್ನು ಇಡೀ ರಾತ್ರಿ ನಡೆಸಲಿದ್ದಾರೆ. ಇದರ ಯಶಸ್ವಿಗಾಗಿ ಪ್ರಾರ್ಥಿಸಿ ಮತ್ತು ಸಾಧ್ಯವಾದಷ್ಟು ಜನರನ್ನು ನೀವು ಕರೆದುಕೊಂಡು ಬನ್ನಿ. ದಯಾಮಯ ದೇವರು ಪಂಚಶತ್ತಮ ಹಬ್ಬವನ್ನು ವಿಶೇಷವಾಗಿ ನಮ್ಮ ಧರ್ಮಕ್ಷೇತ್ರದಲ್ಲಿ ಆಶೀರ್ವದಿಸಲೆಂದು ನಾನು ಪ್ರಾರ್ಥಿಸುತ್ತೇನೆ ಮತ್ತು ನಿಮಗೆ ಸ್ವಾಗತ ಬಯಸುತ್ತೇನೆ. ದೇವರ ಆಶೀರ್ವಾದ.